ಮಂಜೇಶ್ವರದಲ್ಲಿ ಭೀಕರ ರಸ್ತೆ ಅಪಘಾತ, 3 ಸ್ಥಳದಲ್ಲೇ ಸಾವು. ಅವೈಜ್ಞಾನಿಕ ರಸ್ತೆ ನಿರ್ಮಾಣವೇ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರ ಆಕ್ರೋಶ. ಮಂಜೇಶ್ವರ ವಾಮಂಜೂರು ಅಬಕಾರಿ ಚೆಕ್ ಪೋಸ್ಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸೋಮವಾರ ರಾತ್ರಿ 10:30 ಸುಮಾರಿಗೆ ಕಾಸರಗೋಡು ಭಾಗದಿಂದ ಅಮಿತ ವೇಗದಲ್ಲಿ ಬಂದ ಕಾರೊಂದು ಚಾಲಕನ ನಿಯಂತ್ರಣ ತಪ್ಪಿ ಹೊಸಂಗಡಿ ವಾಮಂಜೂರು ಅಬಕಾರಿ ಚೆಕ್ ಪೋಸ್ಟ್ ಸಮೀಪ ಡಿವೈಡರ್ಗೆ ಡಿಕ್ಕಿ ಹೊಡೆದು ಉಂಟಾದ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸ್ಥಳದಲ್ಲೇ ಸಾವನ್ನಪ್ಪಿ ಒಬ್ಬರನ್ನು ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪೈವಳಿಕೆ ಬಾಯಿಕಟ್ಟೆ ನಿವಾಸಿಗಳಾದ ಜನಾರ್ದನ, ಅವರ ಪುತ್ರ ವರುಣ್ ಹಾಗೂ ಕಿಶನ್ ಸಾವನ್ನಪ್ಪಿದ ದುರ್ದೈವಿಗಳು. ಜೊತೆಗಿದ್ದ ರತ್ನಂ ಎಂಬವರನ್ನು ಗಂಭೀರ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಘಾತದ ಹೊಡೆತಕ್ಕೆ ಕಾರು ನಜ್ಜುಗುಜ್ಜಾಗಿ ಕಾರಿನ ಒಳಗಿದ್ದವರು ರಸ್ತೆಗೆಸೆಯಲ್ಪಟ್ಟಿದ್ದಾರೆ ಹಾಗೂ ಕಾರಿನ ಬಿಡಿ ಭಾಗಗಳು ಸಂಪೂರ್ಣ ಚದುರಿ ಹೋಗಿತ್ತು. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಮಂಜೇಶ್ವರ ಪೊಲೀಸರು ಹಾಗೂ ಸ್ಥಳೀಯರು ಸೇರಿ ಅಪಘಾತಕ್ಕೀಡಾದವರನ್ನು ಆಸ್ಪತ್ರೆಗೆ ಹಾಗೂ ಶವಗಾರಕ್ಕೆ ಸಾಗಿಸಿದ್ದಾರೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣದಿಂದ ಅಪಘಾತಗಳು ಹೆಚ್ಚಳಗೊಳ್ಳುತ್ತಿರುವುದಕ್ಕೆ ಸ್ಥಳೀಯರಲ್ಲಿ ಆತಂಕ സൃഷ്ടിಸಿದೆ. 10 മണിയോടെയാണ് പിന്നെ മഞ്ചേശ്വരം ഹൊസങ്കടി ചെക്ക് പോസ്റ്റ് പരിസരത്തുള്ള ബ്രിഡ്ജിന് തൊട്ടടുത്താണ് ഈ ഒരു അപകടമുണ്ടായത്. സ്പീഡിൽ വന്ന ഒരു കാർ ഡിവൈഡർക്ക് അടിച്ചുകൊണ്ട് പിന്നെ ബ്രിഡ്ജിൽ മറിയുകയും അവിടുന്ന് പിന്നെ ഈ അപകടം സംഭവിക്കുമ്പോൾ കാറിലുണ്ടായിരുന്ന 4 പേരാണ്. ഒരു അച്ഛനും മകനും മറ്റൊരാളും 3 പേര് സ്ഥലത്ത് തന്നെ മരണപ്പെട്ടു. ഒരാൾ സീരിയസ് ആണ്. അവർ ഹോസ്പിറ്റലിലേക്ക് ഇപ്പോൾ പ്രവേശിപ്പിച്ചിട്ടുണ്ട്. മഞ്ചേശ്വരം പോലീസും പിന്നെ ഫയർഫോഴ്സും സ്ഥലത്തേക്ക് എത്തി. പിന്നെ സന്നദ്ധ പ്രവർത്തകരും ജനങ്ങളും സ്ഥലത്തേക്ക് എത്തി രക്ഷാപ്രവർത്തനത്തിൽ പങ്കാളിയായി. അപ്പോൾ പിന്നെ അച്ഛനും മകനും ഒരാളെ മംഗലാപുരത്തേക്ക് ഡ്രോപ്പ് ചെയ്യാൻ വേണ്ടി പോകുന്ന സമയത്താണ് ഈ അപകടം സംഭവിച്ചത്.